ಹೊರವಲಯದ ಮುಡುಪುವಿನ ಸೂರಜ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಇಂದಿನಿಂದ ಸೂರಜ್ ಕಲಾಸಿರಿಯ ವೈಭವ ಮೇಳೈಸಲಿದೆ. 3 ದಿನಗಳ ಕಾಲ ನಡೆಯುವ ಸೂರಜ್ ಕಲಾಸಿರಿ ಕರಾವಳಿಯ ಕಲಾ ವೈಭವಕ್ಕೆ ಮೆರವಣಿಗೆಯ ಮೂಲಕ ಇಂದು ಮಧ್ಯಾಹ್ನ ಚಾಲನೆ ದೊರೆಯಿತು. ಮಂಗಳೂರಿನ ಹೊರವಲಯದ ಕುರ್ನಾಡು ಮುಡುಪುವಿನಲ್ಲಿ ಸೂರಜ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಕರಾವಳಿಯ ಕಲಾ ವೈಭವ ಮೇಳೈಸಲಿದೆ. ಇಂದಿನಿಂದ ಡಿಸೆಂಬರ್ 2ರವರೆಗೆ ನಡೆಯಲಿರುವ ಸೂರಜ್ ಕಲಾಸಿರಿ 2018 ಕಾರ್ಯಕ್ರಮದಲ್ಲಿ ಕರಾವಳಿಯ ಕಲಾ ಪ್ರಕಾರಗಳು ಜಾನಪದ ಸಂಸ್ಕೃತಿ ಲೋಕಮುಖಕ್ಕೆ ಅನಾವರಣಗೊಳ್ಳಲಿದೆ. ಸೂರಜ್ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ರೊಟೇರಿಯನ್ ಪಿಎಚ್ಎಫ್ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಅವರ ಮುಂದಾಳತ್ವದಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ಇಂದು ಮಧ್ಯಾಹ್ನ ಚಾಲನೆ ದೊರೆಯಿತು. ಮುಡಿಪು ಜಂಕ್ಷನ್ನಿಂದ ಸೂರಜ್ ಸಂಸ್ಥೆಯವರೆಗೆ ನಡೆದ ಸಾಂಸ್ಕೃತಿಕ ಮೆರವಣಿಗೆಗೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸಂತೋಷ್ ಕುಮಾರ್ ರೈಪುಳ್ಯಾರ್ ಮತ್ತು ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಶಾಂತ್ ಕಾಚುವ ಚಾಲನೆ ನೀಡಿದರು. ವಿವಿಧ ಕಲಾ ತಂಡಗಳು ಚೆಂಡೆ, ಕೊಂಬು, ಕಲ್ಲಡ್ಕದ ಗೊಂಬೆ, ಯಕ್ಷಗಾನ, ಸ್ಕೌಟ್ಸ್ ಗೈಡ್ಸ್ ವಿದ್ಯಾರ್ಥಿಗಳಿಂದ ಪಥಸಂಚಲನ ನಡೆಯಿತು. ಬಳಿಕ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಸಾರಥ್ಯದಲ್ಲಿ ಯಕ್ಷಗಾನ ನಾಟ್ಯ ವೈಭವ ನಡೆಯಿತು. ನ್ಯೂಸ್ ಬ್ಯೂರೋ V4 News 24/7 ಮುಡಿಪು.